ಹೊಸಕುರಲು 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 ಹೊಸಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲೆನ್ ಮಾತ ಮೋಕಿಡೆತ್ಕೊಂಡು ಪೊಸಕುರಲದ ಇನ್ನಿತ ಸುದ್ದಿಗೊಂಚಲನ್ನು ಸುರುಮಾಲ್ತೊಂದುಲ್ಲ. ಸುದ್ದಿಗೊಂಚಲ್ಗೂ ಸ್ವಾಗತ. ಕುಡ್ಲ ನಗರ ವ್ಯಾಪ್ತಿದ ಮಾತಾ ಪೊಲೀಸ್ ಠಾಣೆದ ಸಕ್ರಿಯ ರೌಡಿಲಿನ ಪೆರೇಡ್ನು ಕುಡ್ಲ ಪೊಲೀಸ್ ಕವಾಯತ್ ಮೈದಾನಡು ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್ ನಡಪಾದು ದುಂಬಗು ಅಪರಾಧ ಚಟುವಟಿಕೆಯಲ್ಲಿ ಭಾಗವಹಿಸಿದ ಸೂಕ್ತ ಕಾನೂನು ಕ್ರಮ ದೆತೊನ ಪಡೆದು ಎಚ್ಚರಿಕೆ ಕೊರಿಯರು. ಕುಡ್ಲ ನಗರ ವ್ಯಾಪ್ತಿದ ಒಟ್ಟು 252 ರೌಡಿಲಿನ ಪೆರೇಡ್ನು ಪೊಲೀಸ್ ಕವಾಯತ್ ಮೈದಾನ ನಡಪಾಯಿನ ಕುಡ್ಲ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾತಿರಲ ವಿವರ ಪರಿಶೀಲನೆ ಮಂತದ್ದು ಅಪರಾಧ ಚಟುವಟಿಕೆಯನ್ನು ಬುಡ್ದು ಕಾನೂನು ಗೌರವಿಸವನ ಪ್ರಾಜೆಕ್ಟ್ ಲಾವಡು ಪಡೆದು ಉಪದೇಶ ಕೊರಿಯರು. ಇನ್ನು ಮುಂದೆ ಯಾರು ಮತ್ತೆ ಕಾನೂನು ವಯೋಲೇಷನ್ ಮಾಡಿದ್ರೆ ನಿಮ್ಮ ಬಾಂಡ್ಗೆ ನಾವು ಫೋರ್ಫೀಚರ್ ಮಾಡಿ ನಿಮ್ಮ ಹಣ ಮತ್ತು ಆಸ್ತಿಗೆ ನಾವು ಮುಟ್ಕೊಂಡು ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಜನ ಅದು ಆಗಿದೆ, ನಿಮ್ಮೆಲ್ಲರೂ ಗೊತ್ತಿದೆ. ಆದ ನಂತರ ಕೂಡ ಕೆಲವರು ಸರಿ ಆಗಿದ್ದಿಲ್ಲ, ಅದನ್ನು ಅವ್ರಿಗೆ ಗಡೀಪಾರ್ ಮತ್ತು ಅವ್ರ ಮೇಲೆ ಗುಂಡಾ ಕಾಯ್ದೆ ಕೂಡ ಜಾರಿ ಮಾಡ್ತೀವಿ. ಇವತ್ತು ನನ್ನ ವಿಚಾರಣೆಯಲ್ಲಿ ಹಂತದಲ್ಲಿ ಸುಮಾರು ಒಂದು 10ಕ್ಕಿಂತ ಹೆಚ್ಚು ಜನಕ್ಕೆ ನಾವು ಗಡೀಪಾರ್ ಮಾಡಬಹುದು. ಸೊ ಯಾರ್ಯಾರು ಅಧಿಕಾರಿಗಳಿಗೆ, ಇನ್ಸ್ಪೆಕ್ಟರ್ಸ್ಗೆ ಮತ್ತು ACPಗಳಿಗೆ ಹೇಳಿದ್ದೀವಿ, ಅವರು ಮುಂದಿನ ಒಂದು ವಾರದಲ್ಲಿ ಈ ಎಲ್ಲ ಗಡೀಪಾರ್ ಮಂದಿದು ಪ್ರಪೋಸಲ್ ನಾವು DC ಬಿಲ್ಲವನ್ನೊಳಗೆ ಪುಟಪ್ ಮಾಡಬೇಕು. ಮತ್ತು ಬೇರೆಯವರಿಗೆ ಅದೇ ರೀತಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬೇರೆ ಯಾರು ಈ ರೀತಿ ಮತ್ತೆ ಕೇಸಲ್ಲಿ ಶಾಮೀಲಾಗಿದ್ರೆ ಮತ್ತು ಮುಂದಿನ ನಿಮ್ಮ ಮೇಲೆ ನಾವು ಕಠಿಣ ಕ್ರಮ ಜರುಗಿಸ್ತೀವಿ. ಜೊತೆಗೆ ಈಗ ನಮ್ಮ ಅಧಿಕಾರಿಗಳು ಇದ್ದಾರೆ, ಅವ್ರ ಜೊತೆಗೂ ಕೂಡ ವಿಚಾರಣೆ ಮಾಡುವಾಗ ಕೆಲವು ನನ್ನ ಗಮನಕ್ಕೆ ಬಂದಿದೆ. ಇದರಲ್ಲಿ ಅವ್ರ ಕೆಲವು ಅಸೋಸಿಯೇಟ್ ಇನ್ನೂ ಹಾಜರಾಗಿಲ್ಲ. ಸೊ ನಿಮ್ಮ ತಂಡ ಫಾರ್ಮೇಷನ್ ಮಾಡಿ ಯಾರು ಈಗ ಹಾಜರಿದ್ದಾರೆ ಅವ್ರಿಗೆ ಹಾಜರು ಮಾಡಬೇಕು. ಜೊತೆಗೆ ಇದರಲ್ಲಿ ಸಾಕಷ್ಟು ಜನ ಮೇಲೆ ಟ್ರಯಲ್ ನಡೀತಾ ಇದೆ ಕೋರ್ಟಲ್ಲಿ. ಆ ಕೋರ್ಟ್ ಕೇಸಿದು ಮಾನಿಟರಿಂಗ್ ಆಗಬೇಕು. ಆದಷ್ಟು ಬೇಗ ಕೋರ್ಟ್ ಮಾನಿಟರಿಂಗ್ ಮಾಡಿ ಅದು ಅವರಲ್ಲಿ ಕನ್ವಿಕ್ಷನ್ ಮತ್ತು ಶಿಕ್ಷೆ ಆಗಬೇಕು ಕೋರ್ಟ್ ಮುಖಾಂತರ. ನನದುಂಬಾಗ್ಲ ಇಂಚಿನನೆ ಅಪರಾಧ ಚಟುವಟಿಕೆಡು ಭಾಗವಹಿಸಿದ ಅಂಚಿನಕ್ಲಿನ ಮಿಕ್ತು ಸೂಕ್ತ ಕಾನೂನು ಕ್ರಮಲ ಜರುಗಿಸುವ ಪಡೆದು ಅನುಪಮ್ ಅಗರ್ವಾಲ್ ಎಚ್ಚರಿಕೆ ಕೊರಿಯರು. ಮೊದಲೇ ನಿಮ್ಮೆಲ್ಲರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೆ ಕರೆದು ಒಂದು ಉದ್ದೇಶ ದಟ್ ನಿಮ್ಮೆಲ್ಲೇ ನಾವು ನಿಗಾವಣೆ ಇಟ್ಕೊಂಡಿದ್ದೀವಿ. ಹಿಂದಿನ ನೀವು ಕೆಲಸ ಅದಕ್ಕೆ ಯಾರು ಲಾಕ್ಕೆ ವಯೋಲೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಮತ್ತು ನಾವು ಅಧಿಕಾರಿಗಳು ನಿಮ್ಮೆಲ್ಲರಿಗೆ ಬಿಡೋದು. ಈಗ ಮುಂದಿನ ತಿಂಗಳು ಈಗ 21 ಲಾಸ್ಟ್ ಇದೆ ಸರ್. ಅದರಲ್ಲಿ 399 ಫಾಲೋ ಮಾಡ್ತಾರೆ ಸರ್. ನಿಮಗೆ ರೂಲ್ಸ್ ಆಗಿದೆ ಏನು ವಾಟ್ ಇಸ್ ದಟ್ ಡಸಂಟ್ ಮೀನ್ ಯು ಕ್ಯಾನ್ ನಾಟ್ ಬಿ ಎಕ್ಸ್ಟೆಂಡ್. ಬಂಡವಾಳ ಇದೆ ಸರ್. 3 ವರ್ಷದ ನಾವು ಎಕ್ಸ್ಟೆಂಡ್ ರಿಪೇರ್ ಮಾಡೋಂಗೆ ಆಗ್ತದೆ. ಇವನು ಕ್ಲಿಯರ್ ಆಗಿ ಸರ್ ಆಲ್ ದಿಸ್ ಕೇಸ್ ಟ್ರಯಲ್ ಮಾಡ್ತೀವಿ. ಒಂದು ನನ್ನ ಪಿ ಡಿ ಕರ್ಕೊಂಡು ಒಟ್ಟಿಗೆಲ್ಲ ಕೇಸು ಟ್ರಯಲ್ ಆಗ್ಬಿಟ್ಟು ಶಿಕ್ಷೆ ಆದರೆ ಎಲ್ಲ ದಾರಿ ಮೇಲೆ ಬರ್ತಾರೆ. ಒಟ್ಟಿಗೆ 3 ಮಾಡ್ರಿ ಕೇಸ್. ಯಾವಾಗ ಇದು ಲಾಸ್ಟ್ ಮಾಡ್ರಿ? ಕಾನೂನು ಬೊಕ್ಕ ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಸಿದ್ಧಾರ್ಥ್ ಗೋಯಲ್, ಅಪರಾಧ ಬೊಕ್ಕ ಸಂಚಾರ ವಿಭಾಗದ ಡಿಸಿಪಿ ಬಿಪಿ ದಿನೇಶ್ ಕುಮಾರ್ ಬೊಕ್ಕ ಸಂಬಂಧಪಟ್ಟಿನ ನಗರ ವ್ಯಾಪ್ತಿದ ಮಾತಾ ಪೊಲೀಸ್ ಠಾಣೆದ ಪೊಲೀಸ್ ಇನ್ಸ್ಪೆಕ್ಟರ್ ನಕಲು ಈ ಪೊರ್ತೋಟುಗೆ ತೆರ. ಇವತ್ತು ಸುಮಾರು
ನಾವು 250 ಜನ ರೌಡೀಸ್ಗೆ ಕರೆದಿದ್ದೀವಿ. ಈ ಬಹುತೇಕ ಇವರೆಲ್ಲ ಕಮ್ಯುನಲ್ ಗಲಭೆಯಲ್ಲಿ ಶಾಮೀಲಾಗೋ ಮಂದಿ, ಸೆನ್ಸೇಷನಲ್ ಮರ್ಡರ್ಸಲ್ಲಿ ಮತ್ತು ಮಾರಲ್ ಪೊಲೀಸಿಂಗಲ್ಲಿ ಶಾಮೀಲಾಗರು ಮತ್ತು ಬೇರೆ ಬೇರೆ ಇಂಪಾರ್ಟೆಂಟ್ ಇನ್ಸಿಡೆಂಟ್ಸಲ್ಲಿ ಶಾಮೀಲಾಗರು ರೌಡಿಗಳು. ಸೊ ದೇ ಆರ್ ಕಾಲ್ಡ್ ಎ ಲಿಸ್ಟರ್ಸ್ ಇನ್ ಅವರ್ಲೆ ಪೊಲೀಸ್ ಭಾಷೆಯಲ್ಲಿ ನಾವು ಎ ಲಿಸ್ಟರ್ಸ್ ಹೇಳ್ತೀವಿ. ಸೊ ಅಂಥವ್ರಿಗೆ ಇವತ್ತು ನಾವು ಪ್ರಾರಂಭಿಕ ಒಂದು ವಿಚಾರಣೆ ಮಾಡೋಕ್ಕೆ ಕರೆದಿದ್ದೀವಿ. ಸೊ ಎಲ್ಲರಿಗೆ ನಾವು ಈಗ ವಿಚಾರಣೆ ಮಾಡಿದ್ದೀವಿ. ಕೆಲವು ಇನ್ಸ್ಟ್ರಕ್ಷನ್ಸ್ ಅವ್ರಿಗೇನು ಕೊಡಬೇಕಾಗಿತ್ತು ಅದು ಕೊಟ್ಟಿದ್ದೀವಿ. ಸೊ ಅದೇ ರೀತಿ ಮುಂದಿನ ಟೈಮಲ್ಲಿ ಕೂಡ ನಾವು ಇದು ರೌಡಿ ಕಲೆಕ್ಟ್ ಮಾಡ್ತೇವೆ. ಈಗ ಬಹಳಷ್ಟು ಜನರ ಮೇಲೆ ಆ್ಯಕ್ಚುಲಿ ಎಲ್ಲರ ಮೇಲೆ ನಮ್ಮ ಪೊಲೀಸ್ ಇಲಾಖೆನೆಲ್ಲ ನಾವು ಅವರಿಗೆ ಪ್ರಿವೆಂಟಿವ್ ಕ್ರಮ ಜರುಗಿಸಿದ್ದೀವಿ, ಬೌಂಡ್ ಓವರ್ ಮಾಡಿದ್ದೀವಿ. ಆದರೆ ಮಧ್ಯದಲ್ಲಿ ಎಲ್ಲರಿಗೆ ನಾವು ಇದು ವಾರ್ನಿಂಗ್ ಕೊಡ್ತಾ ಇರಬೇಕು. ಬಿಕಾಸ್ ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, ಮುಂದೆ ಫೆಸ್ಟಿವಲ್ ಸೀಸನ್ ಬರ್ತಾ ಇದೆ, ಜೊತೆಗೆ ಎಲೆಕ್ಷನ್ ಹತ್ತಿರ ಇದೆ. ಸೊ ಬೇರೆ ಯಾವ ರೀತಿ ಇವರು ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಶಾಮೀಲಾಗಬಾರ್ದು, ಅದು ನಮ್ಮ ಉದ್ದೇಶ. ಸೊ ಅದಕ್ಕಾಗಿ ಎಲ್ಲರಿಗೆ ಒಂದು ಕಟ್ಟುನಿಟ್ಟುವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. 250 ಜನ ಇವತ್ತು ಪರೇಡ್ಗೆ ಹಾಜರಾಗಿದ್ದರು. ಇದರಲ್ಲಿ ಈಗ ನಮ್ಮ ಅಬ್ಸರ್ವೇಷನ್ ಏನು, ಸಾಕಷ್ಟು ಜನರ ಮೇಲೆ ಆ್ಯಕ್ಚುಲಿ ಕೇಸಸ್ 5-6 ಕೇಸಸ್ 10 ಕೇಸಸ್ಗಳು ಇದೆ. ಅಂಥವ್ರಿಗೆ ನಾವು ಆ್ಯಕ್ಚುಲಿ ಗಡೀಪಾರು ಮಾಡಬೇಕು. ಸೊ ಈ ಗಡೀಪಾರು ಯಾರ್ಯಾರ ಮೇಲೆ ಮಾಡಬೇಕು ಅದರ ಬಗ್ಗೆ ನಾವು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮುಂದಿನ ವಾರ 10 ದಿವಸದಲ್ಲಿ ಅಂಥವರಿಗೆ ಗಡೀಪಾರು ಮಾಡಬೇಕು. ಸುದ್ದಿಗೊಂಚಲ್ಗೂ ಸ್ವಾಗತ. ಐಟಿ ದಾಳಿರ್ದು ರಾಜ್ಯದ ಆಡಳಿತ ಹಳಿ ತಪ್ಪಿನ ನಿಜ ಬಣ್ಣ ಬಯಲಾತಂಡು. ರಾಜ್ಯಡು ಮುಖ್ಯಮಂತ್ರಿ ಮುತಾಲಿಕೆಡು ಕಲೆಕ್ಷನ್ ಬೊಕ್ಕ ಎಟಿಎಂ ಸರ್ಕಾರ ಬೇಲೆ ಮಲ್ತೊಂದು ಪನ್ಪಿನವು ಐಟಿ ದಾಳಿರ್ದು ತೆರೆದು ಬೈದಂಡು. ಅಂಚಾದು ಮುಖ್ಯಮಂತ್ರಿ ಬೊಕ್ಕ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊರಡು ಪಡೆದು ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಒತ್ತಾಯಿಸಾದರು. ಕುಡ್ಲಡು ಸುದ್ದಿಗೋಷ್ಠಿ ಪಾತೇರ್ನ ಸಂಸದರು ನಳಿನ್ ಕುಮಾರ್ ಕಟೀಲ್ ಬೆಂಗಳೂರು ನಡತಿನ ಐಟಿ ದಾಳಿಡು ಕಾಂಟ್ರಾಕ್ಟ್ ದಾರರ್ನ ಇಲ್ಲಡು 43 ಕೋಟಿ ರೂಪಾಯಿ ಕಾಸ್ತಿಕ್ಕದನು. ಕೆಲವೇ ದಿನದ ದುಂಬು ಕಾಂಟ್ರಾಕ್ಟ್ ದಾರರ್ನ 15 ಕೋಟಿ ರೂಪಾಯಿ ಬಾಕಿ ಕಾಸನ್ನು ಸರ್ಕಾರ ಬಿಡುಗಡೆ ಮಾಡ್ತದನು. ಇಂದು ಕಮಿಷನ್ ರೂಪಡು ಕಾಂಗ್ರೆಸ್ಗೆ ನೇಮಕ ಆಯಿನ ಕಾಸು ಪನ್ಪಿನವು ಇಂದಿರ್ದು ತೆರಿವಲಿ ಪಡೆದು ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದರು. ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರುವಂಥದ್ದು, ಅವ್ರ ಜೊತೆ ಕಾಣಿಸಿಕೊಂಡಿರುವಂಥದ್ದು, ಇವತ್ತು ಅವ್ರ ಮನೆಗಳಲ್ಲಿ ಹಣ ಸಿಕ್ಕಿರುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ನಾನು ಹೇಳಿದ್ರೆ ಈ ಸರ್ಕಾರ ಪರ್ಸಂಟೇಜ್ ಸರ್ಕಾರ, ಹಾಗಾಗಿ ನೈತಿಕ ಹೊಣೆಯನ್ನು ಹೊತ್ತು ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಇದು ಭ್ರಷ್ಟಾಚಾರಿಗಳ ಸರ್ಕಾರ ಇದಾಗಿದೆ. ನಮ್ಮ ಸರ್ಕಾರ ಇದ್ದಾಗ ಪರ್ಸಂಟೇಜ್ ಹೇಳಿದ್ರೆ ಯಾವುದೇ ಸಾಕ್ಷಿ ಪುರಾವೆಗಳಿರಲಿಲ್ಲ. ಇವತ್ತು ಸಾಕ್ಷಿ ಪುರಾವೆಗಳ ಸಮೇತ ಸಿಗ್ತಾ ಇದೆ ಈ ಸರ್ಕಾರದ್ದು. ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ. ಯಾವುದೇ ಅನುದಾನಗಳ ಬಿಡುಗಡೆ ಆಗ್ತಾಯಿಲ್ಲ. ಬಿಡುಗಡೆ ಆಗಬೇಕಿದ್ರೆ ಪರ್ಸಂಟೇಜ್ ಕೊಡಬೇಕು. ಟ್ರಾನ್ಸ್ಫರ್ಗಳಿಗೆ ರೇಟ್ ಫಿಕ್ಸ್ ಆಗಿದೆ. ಅಧಿಕಾರಿಗಳ ವರ್ಗಾವಣೆಯಲ್ಲಿ ರೇಟ್ ಫಿಕ್ಸ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಅಧಿಕಾರಿಗಳೇ ರಾಜ್ಯಪಾಲರಿಗೆ ಹೋಗಿ ಮನವಿ ಕೊಟ್ಟರೆ ಆ ಅಧಿಕಾರಿಗಳನ್ನ ಬಂಧನ ಮಾಡತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ. ಹೇಳಿದ್ರೆ ಭ್ರಷ್ಟಾಚಾರಿಗಳ ಬೆಂಗಾವಲಾಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿದೆ. ಭ್ರಷ್ಟಾಚಾರಿಗಳ ಸರ್ಕಾರ ಆಗಿದೆ. ಇದೊಂದು ಪರ್ಸಂಟೇಜ್ ಸರ್ಕಾರ, ಇದು ಕಲೆಕ್ಷನ್ ಸರ್ಕಾರ, ಎಟಿಎಂ ಸರ್ಕಾರ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ, ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಏನು ಸುಳ್ಳು ಹೇಳಿ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಾ? ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ಕರ್ನಾಟಕ ಇಡೀ ಕತ್ತಲ ರಾಜ್ಯ ಆಗ್ತಾ ಇದೆ. ಇವತ್ತು ಒಂದು ಕಡೆಯಿಂದ ಉಚಿತವಾಗಿ ಕೊಡ್ತೀವಿ ಹೇಳ್ತಾರೆ, ಬಾಕುಳದವರಿಗೆ ಮಧ್ಯಮ ವರ್ಗದವರಿಗೆ ಬೆಲೆ ಏರಿಕೆ ಭರವನ್ನು ಹಾಕ್ತಾ ಇದ್ದಾರೆ ಕರೆಂಟಲ್ಲಿ. ರೈತರಿಗೆ ಇವತ್ತು ಕರೆಂಟೇ ಇಲ್ಲ. ಒಂದು ಕಡೆಯಿಂದ ಬರ ಇದೆ. ಆ ಬರದ ಮಧ್ಯೆ ರೈತ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಕಾಯುವುದಕ್ಕೋಸ್ಕರ ಕರೆಂಟ್ಗಳು ರಾತ್ರಿ ಇಡೀ ನಿದ್ದೆಗೆಟ್ಟು ಪಂಪ್ ಚಾಲು ಮಾಡತಕ್ಕಂಥ ಪರಿಸ್ಥಿತಿ ಬಂದಿದೆ. ನಿದ್ದೆಗೆಟ್ಟರು ಕರೆಂಟ್ ಇಲ್ಲ, ಪವರ್ ಕಟ್ಗಳು. ಹಾಗಾಗಿ ಈ ಸರ್ಕಾರ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲ ಆಗಿದೆ. ಅದಕ್ಕೋಸ್ಕರ ಹೇಳ್ತೇನೆ, ಇವತ್ತು ಇದೊಂದು ಭ್ರಷ್ಟಾಚಾರಿಗಳ ಸರ್ಕಾರ ಆಗಿದೆ, ಪರ್ಸಂಟೇಜ್ ಸರ್ಕಾರ ಆಗಿದೆ. ಇವತ್ತು ಏನು ಸಿಕ್ಕಿದೆ ಐಟಿ ರೈಡಲ್ಲಿ, ಅದು ಪೂರ್ತಿಯಾಗಿ ಕಾಂಗ್ರೆಸ್ನ ಹಣ, ಅದು ಭ್ರಷ್ಟಾಚಾರದ ಹಣ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಬಿಜೆಪಿ ಮುಖಂಡರು ಹರಿಕೃಷ್ಣ ಬಂಟ್ವಾಳ್ ಸುದ್ದಿಗೋಷ್ಠಿ ಒಡಿಗೆ ಇದ್ದರು. ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ ಬೆಂಗಳೂರಿನ ಅಂಬಿಕಾಪತಿ ಅನ್ನೋ ಕಾಂಟ್ರಾಕ್ಟ್ ಮನೆಯನ್ನ ರೈಡ್ ಮಾಡಿ ಸುಮಾರು 23 ಬಾಕ್ಸ್ಗಳಲ್ಲಿ 42 ಕೋಟಿ ರೂಪಾಯಿ ಹಣ ಸಿಕ್ಕಿದೆ. ಹೇಮಂತ್ ಮತ್ತು ಪ್ರಮೋದ್ ಅನ್ನೋರ ಮನೆಗೂ ರೈಡ್ಗಳಾಗಿದ್ದಾವೆ.
ಕೆಲ ದಿನಗಳ ಹಿಂದೆ ಸುಮಾರು 600 ಕೋಟಿ ರೂಪಾಯಿಗಳನ್ನ ಕಾಂಟ್ರಾಕ್ಟರ್ಗಳ ಬಾಕಿ ಹಣವನ್ನು ಈ ಸರ್ಕಾರ ಬಿಡುಗಡೆ ಮಾಡಿತ್ತು. ಈ ಹಣ ಕಮಿಷನ್ ರೂಪದಲ್ಲಿ ಕಾಂಗ್ರೆಸ್ಗೆ ಸೇರ್ಬೇಕಾಗಿರ್ತಕ್ಕಂಥ ಹಣ ಅನ್ನುವಂಥದ್ದು ಇವತ್ತು ಬಹಿರಂಗ ಆಗ್ತಾ ಇದೆ. ಕಮಿಷನ್ ಸಂಗ್ರಹ ಆಗಿರ್ತಕ್ಕಂಥ ಹಣವನ್ನ ಇವತ್ತು ಅಂಬಿಕಾಪತಿ ಅವರ ಮನೆಯಲ್ಲಿ ಸಿಕ್ಕಿದೆ. ತೆಲಂಗಾಣದ ಚುನಾವಣೆಗೆ ಸಂಗ್ರಹಿಸಲಾಗಿರುವಂತಹ ಹಣ ಅನ್ನುವಂಥದ್ದು ಇವತ್ತು ಬಹಿರಂಗ ಆಗಿದೆ. ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ಗುತ್ತಿಗೆದಾರರು, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ರು. ಈ ಸರ್ಕಾರ ಪರ್ಸೆಂಟೇಜ್ ಸರ್ಕಾರ ಇದೆ, ಇವರು ಕಮಿಷನ್ ಮುಖಾಂತರ ಬದುಕ್ತಾ ಇದೆ ಈ ಸರ್ಕಾರ ಅನ್ನುವಂಥದ್ದನ್ನು ಹೇಳಿದ್ರು. ಇವತ್ತು ಸತ್ಯ ಆಗಿದೆ, ಸ್ಪಷ್ಟ ಆಗಿದೆ. ನಾವು ಚುನಾವಣೆ ಬಂದಾಗ ಹೇಳಿದೆವು, ಕಾಂಗ್ರೆಸ್ನ ATM ಅದು ಕರ್ನಾಟಕ ಆಗುತ್ತೆ. ಇವತ್ತು ಈ ದೇಶಕ್ಕೆ ಕಾಂಗ್ರೆಸ್ನ ATM ಇವತ್ತು ಕರ್ನಾಟಕ ಸರ್ಕಾರ ಆಗಿದೆ. ವಾದಗಳು ಬರ್ತದೆ ಅಂದ್ರೆ ಯಾವುದೇ ಕೆಲಸಕ್ಕೂ ಹಿಂಜರಿಯುವುದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಈಗಾಗಲೇ 2 ಗುತ್ತಿಗೆದಾರರು ಆತ್ಮಹತ್ಯೆ ಮಾಡುವಂತ ಪ್ರಕ್ರಿಯೆಗಳು ಆಗಿದೆ, ಹುಬ್ಬಳ್ಳಿ ಮತ್ತು ಬೇರೆ ಬೇರೆ ಕಡೆ. ಆಗ್ಲೂ ಮೌನವಾಗಿ ಸರ್ಕಾರ ಕೂತಿದೆ. ಅಧಿಕಾರಿಗಳು ರಾಜ್ಯಪಾಲರಿಗೆ ನಮ್ಮಲ್ಲಿ ಭ್ರಷ್ಟಾಚಾರ, ಹಣ ಕೇಳ್ತಾರೆ, ಲಂಚ ಕೇಳ್ತಾರೆ ಹೇಳಿದ್ರೆ ಆ ಅಧಿಕಾರಿಗಳನ್ನೇ ಜೈಲಿಗೆ ಹಾಕಿ ಇರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಆರೋಪದಿಂದ ದೂರ ಇರುವುದಕ್ಕೆ ಎಲ್ಲ ಕಾರ್ಯಗಳನ್ನು ಮಾಡುತ್ತೆ. ಸುದ್ದಿಗೊಂಚಲ್ಗೂ ಸ್ವಾಗತ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಮುಡಿಪು ಶಾಖಾ ಕಚೇರಿದ 7ನೇ ವಾರ್ಷಿಕೋತ್ಸವದ ಅಂಗವಾದ ಮುಡಿಪು ಕಟ್ಟೆ ಫ್ರೆಂಡ್ಸ್ ಬಾಳೆಪುನಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಕುಡ್ಲ ಲಯನ್ಸ್ ಬೊಕ್ಕ ಲಿಯೋದ ಒಟ್ಟು ಸೇರಿಗೆಡು ದೇಳಕಟ್ಟೆ ಎನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯ ಬೊಕ್ಕ ವೈದ್ಯಕೀಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಸಹಕಾರಡು ಉಚಿತ ದಂತ ಬೊಕ್ಕ ಕಣ್ಣು ಪರೀಕ್ಷಾ ಶಿಬಿರನು ಮುಡಿಪು ಗೋಪಾಲಕೃಷ್ಣ ಸಭಾಂಗಣಡು ಶನಿವಾರ ನಡಪಾಯಿರು. ಕುಡ್ಲ ಪಡೀಲ್ ಬೈರಾಡಿಕೆರೆ ಕೈತಲ್ ಸ್ವಂತ ಕಟ್ವಣ ಪ್ರಧಾನ ಕಚೇರಿನ ಪಡೆದುಪ್ಪುನ ದಶಮ ಸಂಭ್ರಮಡು ದುಂಬರಿಯೊಂದುಪ್ಪುನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಮುಡಿಪು ಶಾಖೆದ 7ನೇ ವಾರ್ಷಿಕೋತ್ಸವದ ಅಂಗವಾದ ಮುಡಿಪು ಪರಿಸರದ ಸಂಘಟನೆಯಾಯಿನ ಕಟ್ಟೆ ಫ್ರೆಂಡ್ಸ್ ಮುಡಿಪು ಬಾಳೆಪುಣಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬೊಕ್ಕ ಕುಡ್ಲ ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ದ ಒಟ್ಟು ಸೇರಿಗೆಡು ಮುಡಿಪು ಅಮ್ಮೆಂಬಳ ಗೋಪಾಲಕೃಷ್ಣ ಸಭಾಂಗಣಡು ಶನಿವಾರ ಉಚಿತ ಕಣ್ಣು ಬೊಕ್ಕ ಕೂಲಿ ಪರೀಕ್ಷೆದ ಶಿಬಿರ ನಡಪಾಯರು. ದೇರಳಕಟ್ಟೆ ಎನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಕಾಲೇಜ್ ಬೊಕ್ಕ ಆಸ್ಪತ್ರೆ ದಂತ ವೈದ್ಯಕೀಯ ವಿಭಾಗದ ಸಹಕಾರಡು 8ನೇ ಮಲ್ತಿನ ಶಿಬಿರನು ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಲೋಲಾಕ್ಷಿ ಉದಿಪನ ಮಲ್ತೆರು. ಆತ್ಮಶಕ್ತಿ ಸಹಕಾರಿ ಸಂಘದಕ್ಲು ಜನಕ್ಲಿನ ಪ್ರಯೋಜನಗ ಬೋಡಾದ 8ನೇ ಮಲ್ತಿನ ಈ ಶಿಬಿರ ಎಡ್ಡೆಡು ಆವಡು ಪಂಡದು ಶ್ರೀಮತಿ ಲೋಲಾಕ್ಷಿ ಎಡಬೈಕೆರು. itu sahakara martina jana katte brahma shri billawa neta mata neklegla edavadu ಅಂಚನೆ ಈ ಒಂದು ಕಾರ್ಯಕ್ರಮ ಒಂದು ಎಡ್ಡೆ ರೀತಿಯಲ್ಲಿ ನಡಪಡಬಂದು ಮಾತೆರಗಳ ಪ್ರಾದೇಶ ಒಂದು ಇನ್ನೊಂದು ಪಾತ್ರ ಅವಕಾಶ ಹೊಂದಿಕೊಳ್ಳಿ ಊರರೆಲ್ಲ ಉದ್ದೇಶಿಸಿದೆ. ಹಿರಿಯ ವೈದ್ಯರು ಕೆಎಂಸಿದ ನಿವೃತ್ತ ವೈದ್ಯರು ಡಾಕ್ಟರ್ ಸದಾನಂದ ಕಾಮತ್, ಗೋಪಾಲಕೃಷ್ಣ ಟ್ರಸ್ಟ್ದ ಅಧ್ಯಕ್ಷರು ನಾಗೇಶ್ ಕಾಮತ್ ಬೊಕ್ಕ ಕುಡ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಶೀನಾ ಪೂಜಾರಿ ಶಿಬಿರಗೂ ಶುಭ ಹಾರೈಸಿದರು. Set up about my physics blood banks in Bangalore. ಆದರೆ ಈ ಕ್ಯಾಂಪ್ ಸಿಸ್ಟಮ್ ಶಿಬಿರ ಅದು ಯುರೋಪಿಯನ್ ಕಂಟ್ರಿಯಲ್ಲಿ ಮಾಡೋದಿಲ್ಲ. ಯಾಕೆಂದರೆ ಅಲ್ಲಿ ಹೆಲ್ತಿದು ಎಲ್ಲ ಒಂದು ಇನ್ಶೂರೆನ್ಸ್ ಕಂಪ್ನಿ ಆಸ್ಪತ್ರೆ ಇದೆ. ಅದೇ ಅಲ್ಲದೆ ಈ ಡಯಾಲಿಸಿಸ್ ಬಗ್ಗೆ ಆಸಕ್ತಿ ಇದ್ದವರಿಗೆ ಡಯಾಲಿಸಿಸ್ ಸೆಂಟರ್ ಇದು ನಮ್ಮ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರ ಆಸ್ಪತ್ರೆ ನಮ್ಮ ಮಲ್ಲಿಗಟ್ಟೆಯಲ್ಲಿದೆ. ಅಲ್ಲಿ ಉಚಿತವಾಗಿ ನಾವು ಕೊಡೋರಿದ್ದೇವೆ. ಅದು ಅಲ್ಲದೆ ಮಕ್ಕಳಿಗೆ ಯಾರಿಗೆ ಕಲೀಲಿಕ್ಕೆ ಹಣ ಕೊಟ್ಟು ಕಲೀಲಿಕ್ಕೆ ಅಸಾಧ್ಯವೋ ಅವರಿಗೆ ಕಂಪ್ಯೂಟರ್ ಕಲಿಸುವ ಕೂಡ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ನಾವು ಫ್ರೀಯಾಗಿ ಕಲಿಸಿಕೊಡ್ತೇವೆ. ಮತ್ತು ಯುವಕರಿಗೆ ಅಲ್ಲಿ ನಮ್ಮ ಲಯನ್ಸ್ ಸೇವಾ ಮಂದಿರದಲ್ಲಿ ಈ ಶಟಲ್ ಆಡುವವರಿಗೆ ಶಟಲ್ ಬೋರ್ಡು, ಹಾಗೆ ಜಿಮ್ ಮಾಡುವವರಿಗೆ ಜಿಮ್, ಅದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಪ್ರತಿ ವರ್ಷ ನಾವು ಈ ಅನೇಕ ಕ್ಯಾಂಪ್ಗಳಲ್ಲಿ ಭಾಗಿಯಾಗಿ ನಮ್ಮಿಂದ ಈ
ಕನ್ನಡಕ ಕೊಡುವುದು, ದಂತ ಚಿಕಿತ್ಸಾ ಬಗ್ಗೆ ಕೊಡುವಂಥದ್ದು ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ಸಹಕಾರ ಮತ್ತು ಇದೆಲ್ಲ ಕೊಟ್ಟಿದ್ದಾರೆ ದೊಡ್ಡ ಇದರಲ್ಲಿ. ಮತ್ತು ಈ ಇಂಥ ಕ್ಯಾಂಪ್ಗಳು ತುಂಬ ಆಗ್ತವೆ, ಆದರೆ ಚಂದ್ರದಲ್ಲಿ ಮಾಡೋದು ತುಂಬ ಕಡಿಮೆ. ಒಂದು ತಾತಾಚಾರಕ್ಕೆ ಬರ್ತಾರೆ, ನಾವು ಕುತ್ಕೊಳ್ತೇವೆ, ಕೆಲವು ಪೇಷೆಂಟ್ ಬರ್ತಾನೆ, ಮಧ್ಯಾಹ್ನ 11 ಗಂಟೆ ಆಯ್ತು ಒಂದು ಕೈಲಾಗ್ತದೆ, ಪೇಷೆಂಟ್ ಕೈಲಿಲ್ಲ. ಆದರೆ ಇವರು ಮಾಡೋದು ಟೈಮಲ್ಲಿ ಮಧ್ಯಾಹ್ನ 1 ಗಂಟೆವರೆಗೆ ಮಾಡ್ತಾರೆ, ಅಟೆಂಡ್ ಮಾಡ್ತಾರೆ. ಮತ್ತೊಂದು ವಿಷಯ ಹೇಳಿದರೆ, ಈ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಈ ಮದ್ದು ಕೊಟ್ಟೆಲ್ಲ 15 ದಿವಸಗಳಲ್ಲಿ ಇದಾಗ್ತದೆ. ಆದರೆ ಅದರಲ್ಲಿ ಸ್ವಲ್ಪ ಸೀರಿಯಸ್ ನಮ್ಮದು ಕಾಯಿಲೆಗಳು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವರಿಗೆ ಸ್ವಲ್ಪ ಫಾಲೋ ಅಪ್ ಬೇಕಾಗ್ತದೆ. ಈ ಫಾಲೋ ಅಪ್ ಅನ್ನು ಸಹ ನಮ್ಮ ಸಂಸ್ಥೆಯಿಂದ ಅವರಿಗೆ ಮಾಡಿಸಬೇಕು. ಲೇಸ್ತ ಗುರ್ಕಾರ್ಮನಿ ವಹಿಸೊಂದು ಪಾತೆರ್ನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಸಹಕಾರಿ ರತ್ನ ಚಿತ್ತರಂಜನ್ ಬೋಳಾರ್ ಆತ್ಮಶಕ್ತಿ ಸಹಕಾರಿ ಸಂಘ ಜನಕ್ಲಿನ ಪ್ರೀತಿ ವಿಶ್ವಾಸನ ಪಡೆವೊಂದು 10 ವರ್ಷನ ಪೂರೈಸಾದು ದುಂಬರಿಯೊಂದುಂಡು. ಪ್ರತಿ ಶಾಖೆಡ್ಲ ಅವೆತ ವಾರ್ಷಿಕ ಉತ್ಸವದ ಪೊರ್ತುಡು ಬೇತೆ ಬೇತಕ್ಲೆನ ಸಹಕಾರಡು ಆರೋಗ್ಯ ಶಿಬಿರನ ಅಟಣೆ ಮಲ್ಪುವ. ಇನಿಲ ಪರಿಸರದ ಕಟ್ಟೆ ಫ್ರೆಂಡ್ಸ್ ಬಾಳೆಪುಣಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಗೋಪಾಲಕೃಷ್ಣ ಟ್ರಸ್ಟ್ ದಕ್ಲು ಬೊಕ್ಕ ಏನಪುಯ ವಿಶ್ವವಿದ್ಯಾನಿಲಯದಕ್ಲು ಈ ಶಿಬಿರಗ ಮಲ್ಲ ಮಟ್ಟದ ಸಹಕಾರ ಕೊಡ್ತೇರು. ಶಿಬಿರದ ಪ್ರಯೋಜನ ಪರಿಸರದಕ್ಲೆಗ್ ಆವಡು ಪಂಡದ ತೆರಿಪಾಯರು. ಅದಕ್ಕಾಗಿ ಏನಪುಯ ವೈದ್ಯಕೀಯ ಸಂಸ್ಥೆಯ ಎಲ್ಲರಿಗೂ ಕೂಡ ನಾನು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವಂತಹ ಇಲ್ಲಿನ ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷರಾದ ನಾಗೇಶ್ ಕಾಮತ್ರು, ಹಾಗೆ ನನಗೆ ನಿರಂತರವಾಗಿ ಮಾರ್ಗದರ್ಶನ ನೀಡುವವರು ಡಾಕ್ಟರ್ ಸದಾನಂದ ಕಾಮತ್ರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಮೇಶ್ ಭಟ್ ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದು ಈ ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ನೀಡಿದಂಥ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಕಟ್ಟೆಬ್ರಸ್ನ ಅಧ್ಯಕ್ಷರು ಹಾಗೂ ಎಲ್ಲ ಈ ವೈದ್ಯಕೀಯ ಸಂಸ್ಥೆಯ ವೈದ್ಯರಾದ ಅತೀಜ್ ಅವರು ಈಗಾಗಲೇ ನಮ್ಮ ಹಲ್ಲಿನ ಜಾಗ್ರತೆ ಯಾವ ರೀತಿ ಇರಬೇಕು, ಕೇವಲ ನಾವು ತಿನ್ನುವುದು ಹೇಗೆ ದಿನನಿತ್ಯ ನಿತ್ಯವೋ ಹಾಗೆ ಅಲ್ಲಿನ ಸ್ವಚ್ಛತೆಯನ್ನು ಕೂಡ ಹೇಗೆ ಕಾಪಾಡಬೇಕೆನ್ನುವ ಮಾಹಿತಿಯನ್ನು ಉತ್ತಮ ರೀತಿಯಲ್ಲಿ ನಮಗೆ ನೀಡಿದ್ದಕ್ಕಾಗಿ ಅವರಿಗೂ ವಂದಿಸುತ್ತಾ ಈ ಬಂದಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಸ್ವಾಗತಿಸುತ್ತಾ ನಮ್ಮ ಈ ಶಿಬಿರದಲ್ಲಿ ನಾವು ಮುಖ್ಯವಾಗಿ ಈಗಾಗಲೇ ನಾಗೇಶ್ ಕಾಮತ್ರು ಹೇಳಿದರು, ಕೇವಲ ಒಂದು ಶಿಬಿರ ಮಾತ್ರ ಅಲ್ಲ, ನಿರಂತರವಾಗಿ ಅವರಿಗೆ ಯಾವುದೇ ರೀತಿಯ ನೆರವು ಬೇಕಾದಾಗ ಕೂಡ ನಮ್ಮ ಸಹಕಾರ ಸಂಘ ನೀಡ್ತಾ ಬಂದಿದೆ. ಮುಡಿಪು ಕಟ್ಟೆ ಫ್ರೆಂಡ್ಸ್ ಅಧ್ಯಕ್ಷರು ಸುಕೇಶ್, ಏನಪುಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಆಸಿಫಾ, ಕೆನರಾ ಬ್ಯಾಂಕ್ದ ನಿವೃತ್ತ ಎಜಿಎಂ ಉಮೇಶ್ ಭಟ್, ಅಮ್ಮೆಂಬಳ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರುಣಾಕರ್, ಬಾಳೆಪುನಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಉಪಾಧ್ಯಕ್ಷರು ಶ್ರೀಮತಿ ನಳಿನಾಕ್ಷಿ, ಕುಡ್ಲ ಲಿಯೋ ಕ್ಲಬ್ ಅಧ್ಯಕ್ಷರು ಕ್ರಿಸ್ಟಲಿನ್, ಇಂಚಿತಿ ಪ್ರಮುಖರು ಮಲ್ಲಭಿನಿರಾದ ಲಿಸ್ಟ್ ಪಾಲ್ಪಡೆದಿದ್ದರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರು ನೇಮಿರಾಜ್, ನಿರ್ದೇಶಕರು ಗೋಪಾಲಿಯಂ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಲೇಸ್ಗದಿಗಿಡಿದ್ದರು. ಆತ್ಮಶಕ್ತಿ ಸಹಕಾರಿ ಸಂಘದ ಸಿಬ್ಬಂದಿಲು ಭವ್ಯ ಬೊಕ್ಕ ರತಿಕಾ ಪ್ರಾರ್ಥನೆ ಪಂಡೇರು. ಮಾಡೂರು ಶಾಖಾಧಿಕಾರಿ ಶ್ರೀಮತಿ ಸೌಮ್ಯಲತಾ ಎತ್ಕೊಂಡೇರು. ಮಾನವ ಸಂಪನ್ಮೂಲ ಅಧಿಕಾರಿ ಶ್ರೀಮತಿ ದೀಪಿಕಾ ಸನಿಲ್ ಬೊಕ್ಕ ಮುಡಿಪು ಶಾಖಾಧಿಕಾರಿ ಕುಮಾರಿ ವಿಂಕಿತಾ ಸಭೆಸ್ದಾರಿಕೆ ಮಂತೇರು. ಬೆಂದೂರ್ವೆಲ್ ಶಾಖಾಧಿಕಾರಿ ಕುಮಾರಿ ರಕ್ಷಿತಾ ಸೊಮ್ಮೆ ಸಂದಾಯರು. ಉದಿಪನ ಸಭೆಲೇಸರದ ಬೊಕ್ಕ ದೇರಳಕಟ್ಟೆ ಎನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಕಣ್ಣು ಬೊಕ್ಕ ದಂತ ವಿಭಾಗದಕ್ಲಿರ್ದು ಕಣ್ಣು ಬೊಕ್ಕ ದಂತ ಚಿಕಿತ್ಸಾ ಶಿಬಿರ ಮಧ್ಯಾಹ್ನ ಮುಟ ನಡೆದಳು. ಸುದ್ದಿಗೊಂಚಲ್ಗೂ ಸ್ವಾಗತ.
ರಾಜ್ಯ ಕಾಂಗ್ರೆಸ್ ಆಡಳಿತಡು ಜನಕ್ಲಿನ ಪರಿಸ್ಥಿತಿನ ಕೇನ್ನಕ್ಲೆ ಇಜ್ಜಿ ಪಂಡಿಲಕ ಆತಂಡು ಇದರ ಬಗೆಟ್ ಸರ್ಕಾರ ಗೇನನೆ ಕೊರೊಂದಿಜ್ಜಿ ಪಂಡದು ಕುಡ್ಲ ದಕ್ಷಿಣ ಶಾಸಕರು ವೇದವ್ಯಾಸ್ ಕಾಮತ್ ಆರೋಪಿಸಿದರು. ರಾಜ್ಯಡು ಸಾರ್ವಜನಿಕರಿನ ದುಸ್ಥಿತಿನ ಪನ್ಯರ್ನೆ ಸಾಧ್ಯ ಇಚ್ಛಾದಿನಾದ ಹಾಳಾತಂಡು ಇಂದು ಕಾಂಗ್ರೆಸ್ ಸರ್ಕಾರದ ನೀತಿದ ಫಲ ತಂಕ್ಲಿನ ಬೇಲೆಗೆ ಬೋರ್ಡಾದ ಆರ್ಟಿಒ ಮಹಾನಗರ ಪಾಲಿಕೆ ಕಚೇರಿ ರೇಷನ್ ಕಾರ್ಡ್ ತಿದ್ದುಪಡಿ ಉಪ ನೋಂದಣಿ ಕಚೇರಿ ಇಂಚ ಅಗತ್ಯ ಬೇಲೆಗೆ ಬರ್ಪುನಕ್ಲೆಗ್ ಸರ್ವರ್ ಸಮಸ್ಯೆ ಸಾಮಾನ್ಯ ಆತನ ಪಂಡದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಬಗೆಟ್ ಕುಡ್ಲ ದಕ್ಷಿಣ ಶಾಸಕರು ವೇದವ್ಯಾಸ್ ಕಾಮತ್ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಜನರಿಗೆ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಹೇಳೋದು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕಾಗ್ತದೆ. ಇನ್ನೊಂದು ಈ ಖಾತದ ಸಮಸ್ಯೆ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೀವು ಕೇಳಬಹುದು, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಆಡಳಿತ ಇದೆ. ಆದರೆ ಇವತ್ತು ಈ ಖಾತಾ ಇಟ್ ಈಸ್ ಆಲ್ ಸಿಸ್ಟಮ್ ಇಟ್ ಈಸ್ ಅಡಾಪ್ಟೆಡ್ ಬೈ ಸ್ಟೇಟ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ನ ವ್ಯವಸ್ಥೆಯಲ್ಲಿ ನಾವು ಈ ಖಾತವನ್ನು ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರ ಇದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆವಾಗ ಮಂಗಳೂರು ಮಹಾನಗರ ಪಾಲಿಕೆ ಈ ಖಾತವನ್ನು ಮಂಗಳೂರು ಮಹಾನಗರ ಪಾಲಿಕೆ ವ್ಯವಸ್ಥೆಗಳಲ್ಲಿ ಪ್ರಾರಂಭ ಶುರು ಮಾಡುವಾಗ ಸ್ವಲ್ಪ ತೊಂದರೆಗಳಾಗಿದ್ದರು. ನಂತರದ ದಿನಗಳಲ್ಲಿ ಎಲ್ಲ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಸರಿಯಾದ ದಾರಿಯಲ್ಲಿ ತಂದಿದ್ವಿ. ಇವತ್ತು ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬೆಂಗಳೂರಿನ BBBMP ಆ್ಯಪಿಗೆ ಲಿಂಕ್ ಮಾಡಿಬಿಟ್ರು. ಆ ಲಿಂಕ್ ಮಾಡಿದವರು ಯಾರು, ಮಾಡಲಿಕ್ಕೆ ಹೇಳಿದವರು ಯಾರು, ಆದೇಶ ಕೊಟ್ಟವರು ಯಾರು, ಅವರಿಗೆ ಎಷ್ಟು ಮಾಹಿತಿ ಇದೆ ಅದರ ಬಗ್ಗೆ ಗೊತ್ತಿಲ್ಲ. ಈಗ 1.5-2 ತಿಂಗಳಾದರೂ ಕೂಡ ಖಾತಾಗಳು ಸಿಗ್ತಾ ಇಲ್ಲ. ಜನರಿಗೆ ಗೊತ್ತಿಲ್ಲ. ಜನರು ಬಂದು ಮೇಯರ್ ಹತ್ರವೋ ಕಾರ್ಪೊರೇಟ್ ಹತ್ರ ಕೇಳ್ತಾರೆ, ಎಂಗ್ಳಿಗೆ ಖಾತಾ ತಿಕ್ಕುಜಿ ಕಾರ್ಪೊರೇಷನ್ ನಿಗುಲು ಆಡಳಿತ ಅಂತ, ಎಂಗ್ಳಿಗೆ ಖಾತಾ ಬೇಗ ದೆಪ್ಪದು ಕೊರಲೆ ಅಂತೇಳಿ ಬರ್ತಾರೆ, ಖಾತಾ ಬೇಗ ತೆಗೆಸಿಕೊಡಿ ಅಂತ ಬರ್ತಾರೆ. ಜನರಿಗೆ ಗೊತ್ತಿಲ್ಲ. ಈ ಎಲ್ಲ ರಾಜ್ಯ ಸರ್ಕಾರದವರು, ರಾಜ್ಯ ಸರ್ಕಾರಕ್ಕಂತ ನನಗೆ ಇಲ್ಲೆಲ್ಲೋ BJP ನಾವು ಆಡಳಿತದ ಇದನ್ನು ತೊಂದರೆ ಮಾಡಬೇಕು ಅಂತ ಹೇಳುವಂಥದ್ದೇ ಉದ್ದೇಶದಿಂದ ಈ BBMPಗೆ ಲಿಂಕ್ ಮಾಡಿದ್ಯೋ ಅಥವಾ ಜನರಿಗೆ ತೊಂದರೆ ಕೊಡಬೇಕು ಅಂತೇಳಿ ಲಿಂಕ್ ಮಾಡಿದ್ವಿ, ಏನಂತ ಅರ್ಥ ಆಗ್ತಾ ಇಲ್ಲ. ಆದರೆ ಇದರಿಂದ 1.5 ತಿಂಗಳು 2 ತಿಂಗಳು 3 ತಿಂಗಳು ಆದರೂ ಇನ್ನೂ ಖಾತಾಗಳು ಸಿಗದಂಥ ಪರಿಸ್ಥಿತಿಗಳಿಗೆ ಇವತ್ತು ಬಂದಿದೆ. ಹಾಗಾಗಿ ಇದು ನನ್ನ ಗಮನಕ್ಕೆ ಮಾತ್ರ ಅಲ್ಲ, ಮೊನ್ನೆ ವಕೀಲರುಗಳು ಕೂಡ ಭಾಳಷ್ಟು ತಂಡದವರು ಮೇಯರಿಗಿರ್ಬೋದು, ನನಗಿರ್ಬೋದು, ಈವನ್ ಮಂತ್ರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರಿಗೆ ಈ ಖಾತಾದ ಸಮಸ್ಯೆ ಬಗ್ಗೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಸಭೆಗಳಾಗಲಿ ಅಥವಾ ನಮ್ಮ ಜಿಲ್ಲಾಧಿಕಾರಿಗಳಾದರೂ ಕೂಡ ಅದರ ಬಗ್ಗೆ ಒಂದು ಸಭೆಯನ್ನು ಮಾಡಿ ಏನು ತಾಂತ್ರಿಕವಾಗಿ ದೋಷ ಇದೆ, ಬೆಂಗಳೂರಿನಲ್ಲಿರುವಂಥ ಆ ಆ್ಯಪ್ ಸಿಸ್ಟಮಿಗೆ ಯಾವ ತೊಂದರೆ ಆಗಿದೆ, ಇದನ್ನು ಯಾರು ಕೂಡ ಇವತ್ತಿನ ಕೂಡ ಅದನ್ನು ಬಗೆಹರಿಸುವಂಥ ಪ್ರಯತ್ನಗಳು ಆಗ್ತಾ ಇಲ್ಲ. ಒವ್ವೆ ಬೇಲೆ ಆವಡಾಂಡ ಸರ್ಕಾರಿ ಕಚೇರಿಲಿಗೆ ತಂಕ್ಲಿನ ಮಾತಾ ಬೇಲೆ ಬುರ್ದು ಜನ ಅಲೆದಾಡ್ಲಕ ಆತಂಡು ನಿವೇಶನ ಫ್ಲಾಟ್ ನೋಂದಣಿಗಾದ ಕುಡ್ಲ ಮಿನಿ ವಿಧಾನಸೌಧದ ಉಪ ನೋಂದಣಿ ಕಚೇರಿಗೆ ಪೋದು ಬಯೋಮೆಟ್ರಿಕ್ ಮಲ್ತಿನ ಜನೋಕ್ಲಿನ ಬ್ಯಾಂಕ್ ಖಾತೆಗೆ ಸೈಬರ್ ವಂಚಕರು ಕನ್ನಪಾರ್ದು ಲಕ್ಷಾಂತರ ರೂಪಾಯಿನ ವಂಚಿಸಾದರು. ಇದರ ಬಗೆಟ್ ಜಿಲ್ಲಾಡಳಿತ ಸರ್ಕಾರ ಈತನೆಟ ಒವ್ವೆ ಕ್ರಮ ದೆತೊಂದಿಜಿ ಪಂಡದು ವೇದವ್ಯಾಸ್ ಕಾಮತ್ ಪಟ್ಟಿಯಾದ ಸರ್ಕಾರ ವೈಫಲ್ಯ ದುರಾಡಳಿತದ ಬಗೆಟ್ ಸುದ್ದಿಗೋಷ್ಠಿ ತೆರಿಪಾಯಿರು. ಇದು ಮಾತ್ರವಲ್ಲ, ಇವತ್ತು ಇನ್ನೊಂದು ವಿಶೇಷ ಆದಂಥ ಘಟನೆ. ಇದು ಒಂದು ದರೋಡೆಕೋರ ಸರ್ಕಾರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವತ್ತು ನೋಡಿ ಸೈಬರ್ ವಂಚನೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ, ನಾಳೆ ನೀವುಗಳು ಕೂಡ ಇನ್ನು ಸ್ವಲ್ಪ ಸಮಯ ಈ ಸೈಬರ್ ವಂಚನೆಯ ಕೆಲಸ ಕಾರ್ಯಗಳ ಗೊತ್ತು, ನಿಮ್ಮದು ಯಾವುದಾದ್ರೂ ನಿಮ್ಮ ಕುಟುಂಬಸ್ಥ ನಿಮ್ಮದು ಯಾರೋ ಗುರ್ತದವರು ಕೂಡ ಏನಾದರೂ ರಿಜಿಸ್ಟ್ರೇಷನ್ ಮಾಡಲಿಕ್ಕಿದ್ರು ಹೋಗಬೇಡಿ. ಇದು ನಾನು ಒಂದು ಶಾಸಕನಾಗಿ ಹೇಳುವಂಥದ್ದು, ನೀವು ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ರಿಜಿಸ್ಟ್ರೇಷನ್ಗೆ ಹೋದಾಗ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಹೇಳುವಂಥದ್ದು ಆಗ್ತಾ ಇವತ್ತು ಅವರ ಅಕೌಂಟ್ನಿಂದ ಹಣ ಹೋಗ್ತಾ ಇದೆ, ಹಣ ಹೋಗಿದೆ, ಹಲವು FIRಗಳಾಗಿದೆ. ಪೊಲೀಸ್ ಇಲಾಖೆಯವರು ಕೇಳಿದರೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತೇಳಿ. ಇವತ್ತಿನ ತನಕ ಹಣ ಎಲ್ಲಿಗೆ ಹೋಯಿತು, ಯಾರು ಕದ್ದರು? ಇವತ್ತು ಆ ವ್ಯಕ್ತಿಗಳು ರಿಜಿಸ್ಟ್ರೇಷನ್ ಆಫೀಸಿಗೆ ಬಂದಾಗ ಆ ದಾಖಲೆಗಳನ್ನು ರಿಜಿಸ್ಟ್ರೇಷನ್ ಆಫೀಸಿಗೆ ಕೊಡ್ತಾರೆ. ಅವರು ಕೊಟ್ಟಂಥ ದಾಖಲೆಗಳು ಯಾರಿಗೆ? ಸರ್ಕಾರಕ್ಕೆ. ನನ್ನ ಬ್ಯಾಂಕ್ ಡೀಟೇಲ್ಸ್ ಸರ್ಕಾರಕ್ಕೆ ಕೊಟ್ಟ ನಂತರ ಅದರಿಂದ ಹಣ ಯಾರೋ ಒಬ್ಬರು ಕದೀತಾರೆ ಅಂತೇಳಿ ಆದರೆ ಇದಕ್ಕೆ ಸರ್ಕಾರವೇ ಹೊಣೆ. ಆದರೆ ಆ ಸರ್ಕಾರ ಹೊಣೆ ತೆಗೆದುಕೊಳ್ಬೇಕು ಅಂತೇಳಿ ಆದರೆ ಯಾರ್ದೆಲ್ಲ ಎಷ್ಟೆಲ್ಲ ಹಣಗಳು ಹೋಗಿದೆ, ಎಷ್ಟೆಲ್ಲ FIRಗಳಾಗಿದೆ, ಸರ್ಕಾರದ ವತಿಯಿಂದ ಜಿಲ್ಲಾಡಳಿತದಲ್ಲಿ DC ಅವರಾಗಿರ್ಬೋದು, ಯಾರೇ ಒಂದು ಅಧಿಕಾರಿಗಳಾಗಿರ್ಬೋದು ಅಥವಾ ಮಂತ್ರಿಗಳು ಇದರ ಬಗ್ಗೆ ಒಂದು ಸಭೆಯನ್ನು ಮಾಡಿ ಏನಾಗಿದೆ ಅಂತೇಳಿ ತಿಳ್ಕೊಳ್ಳುವಂಥ ಪ್ರಯತ್ನಗಳು ಮಾಡಿದ್ರ? ಅಂದರೆ ಮಂಗಳೂರಿನವರ ದುಡ್ಡು ಯಾರಾದರೂ ಹೊಡ್ಕೊಂಡು ಹೋಗ್ತಾ ಇರಲಿ, ನಮಗೆ ಸಂಬಂಧವೇ ಇಲ್ವಾ? ನನ್ನ ಹತ್ರ ಒಂದು 2-3 ಜನ ಬಂದಿದ್ದರು. ನಾನು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, ನಾನು ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಮಾತಾಡಿದೆ. ಸರ್, ಅದು ಸೈಬರ್ ಕ್ರೈಮ್ನಲ್ಲಿ ನಾವು ಹುಡುಕ್ತಾ ಇದ್ದೇವೆ, ಏನಂತ ಗೊತ್ತಿಲ್ಲ ಅಂತ ಪೊಲೀಸರು ಹೇಳ್ತಾರೆ. ಇವತ್ತು ಯಾವುದೋ ಪತ್ರಿಕೆಯಲ್ಲಿ ವರದಿಯಾಗಿದೆ. ನಾನು ಹೇಳ್ತಾ ಇದ್ದೇನೆ, ನಾನಿವತ್ತು ನಿಮ್ಮೆಲ್ಲರ ಮುಖಾಂತರ ಅವರಿಗೆ ನಾನು ಒಂದು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಇವತ್ತು ಈ ಸೈಬರ್ ಕ್ರೈಮಿನ ದಾಖಲೆಗಳು ಹೊರಗೆ ಯಾರೋ ಒಂದು ಕಳ್ಳರಿಗೆ ಸಿಕ್ಕಿದೆ, ಅಥವಾ ನಿಮ್ಮ ಸರ್ಕಾರದ ವ್ಯವಸ್ಥೆಯಲ್ಲೂ ಯಾರೋ ಒಬ್ಬರು ಕಳ್ಳರು ಸೇರ್ಕೊಂಡಿದ್ದಾರಾ ಗೊತ್ತಿಲ್ಲ. ಆದರೆ ಅಮಾಯಕ ವ್ಯಕ್ತಿಗಳ ಹಣ ಹೋಗ್ತಾ ಇದೆ. ಆ ಹೋದಂಥ ವ್ಯಕ್ತಿಗಳಿಗೆ ಈಗ ಹಣ ಕೊಡುವವರು ಯಾರು? ನಿಮ್ಮ ತಪ್ಪಿನಿಂದ ಹಣ ಕಳ್ಕೊಂಡವರಿಗೆ ಆ ಹಣವನ್ನು ತಿರುಗಿಸಿಕೊಡ್ಬೇಕಾದ ಜವಾಬ್ದಾರಿ ಸರ್ಕಾರದ್ದೇ. ಯಾರದೆಲ್ಲ ಹಣ ಹೋಗಿದೆ, ನಿಮ್ಮ ತಪ್ಪಿಂದ ಹೋಗಿದೆ, ಅವರಿಗೆ ಹಣ ಕೊಡುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ ಅಂತೇಳುವಂಥದ್ದು ಕೂಡ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲದ ಇನಿತ ಸುದ್ದಿಗೊಂಚಲನ್ನು ಮುಗಿತಂದುಲ್ಲ. ನಿರಂತರ ಸುದ್ದಿಲೆಗೆ ತೋಂದೊಪ್ಪಲೆ ಪೊಸಕುರಲ್ 24x7.